ಹಾಯ್ ಎಲ್ಲರಿಗೂ. ಇವತ್ತು ನಾವು ದೇವಸ್ಥಾನಕ್ಕೆ ಹೊರಡುತ್ತಿದ್ದೇವೆ. ಬನ್ನಿ ಹೋಗಿ ಬರುವ. ಇದು ಮಡಾಯಿಕಾವು ಭಗವತಿ ಕ್ಷೇತ್ರ. ಈ ದೇವಸ್ಥಾನವು ಕಣ್ಣೂರು ಜಿಲ್ಲೆಯ ಮಡಾಯಿ ಗ್ರಾಮ ಪಂಚಾಯತಿನಲ್ಲಿರುವ ಪ್ರಸಿದ್ಧ ದೇವಾಲಯವಾಗಿದೆ. ಕೇರಳದಲ್ಲಿ ಇರುವ ಹಲವು ಪ್ರಾಚೀನ ಹಾಗೂ ಐತಿಹಾಸಿಕ ಪುಣ್ಯಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು ಒಂದು. ದೇವಿಯ ಅವತಾರವಾದ ಭದ್ರಕಾಳಿ ಇಲ್ಲಿನ ಪ್ರಮುಖ ಆರಾಧ್ಯ ದೇವಿ. ಶತ್ರು ಸಂಹಾರ ಪೂಜೆಯು ಇಲ್ಲಿನ ವಿಶೇಷ ಪೂಜೆಗಳಲ್ಲಿ ಒಂದು. ಹಸಿರು ಹೆಸರುಕಾಳು ಮತ್ತು ಕೋಳಿ ಮಾಂಸದ ಪ್ರಸಾದಗಳು ಇಲ್ಲಿನ ನೈವೇದ್ಯ. ಇಲ್ಲಿನ ಮುಖ್ಯ ದೇವತೆ ಭದ್ರಕಾಳಿ ದೇವಿ. ಈ ಕ್ಷೇತ್ರವು ಶತ್ರು ಸಂಹಾರಕ್ಕೆ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ. ನಾವು ಹೋಗುವ ಸಮಯದಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವವು ನಡೆಯುತ್ತಿತ್ತು. ಇದನ್ನು ಪೂರಂ ಮಹೋತ್ಸವ ಎಂತಲೂ ಕರೆಯುತ್ತಾರೆ. ಈ ದೇವಸ್ಥಾನದ ಒಳಗಡೆ ಪ್ರವೇಶಿಸಬೇಕಾದರೆ ಗಂಡಸರು ಲುಂಗಿಯನ್ನು ಧರಿಸಬೇಕು ಮತ್ತು ಬನಿಯನ್ ಶರ್ಟುಗಳನ್ನು ತೆಗೆದು ಈ ದೇವಸ್ಥಾನದ ಒಳ ಪ್ರವೇಶಿಸಬೇಕು. ಹೆಂಗಸರು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಒಳಗೆ ಪ್ರವೇಶಿಸಬಹುದು. ಇಲ್ಲಿಗೆ ವಿವಿಧ ಕಡೆಗಳಿಂದ ಜನಸಾಗರವೇ ಹರಿದು ಬರುತ್ತಿದೆ.